100ಕ್ಕಿಂತಲೂ ಜಾಸ್ತಿ ಪಲ್ಯ, ಗೊಜ್ಜು, ಗ್ರೇವಿ ಮತ್ತು ಫ್ರೈ ಮಾಡೋದಕ್ಕೆ ಒಂದೇ ಒಂದು ಪುಡಿಯನ್ನು ಬಳಸಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ರಿಲ್ಲ? ಲಾಸ್ಟ್ ವೀಕ್ ನಾನೊಂದು ಈ ಮಲ್ಟಿಪರ್ಪಸ್ ಸಾಂಬಾರ್ ಪುಡಿ ಅಥವಾ ಟೇಸ್ಟಿಂಗ್ ಪುಡಿಯ ಪೌಡರ್ ರೆಸಿಪಿಯನ್ನು ಹಾಕಿದ್ದೆ. ತುಂಬ ಅಂತಂದರೆ ತುಂಬ ಜನ ಅಪ್ರಿಷಿಯೇಟ್ ಮಾಡಿದರು, ಮತ್ತು ತುಂಬ ಜನ ಇದಕ್ಕಿಂತ ಮುಂಚೆ ಕೂಡ ಟ್ರೈ ಮಾಡಿದ್ರು. ಯಾಕಂತಂದರೆ ಇದಕ್ಕಿಂತ ಮುಂಚೆ ಕೂಡ ಅದನ್ನ ಹಾಕಿದ್ದೆ. ಇವತ್ತು ಅಂಥದ್ದೇ ಒಂದು ಅದ್ಭುತವಾಗಿರುವಂಥ ಪಲ್ಯದ ಪುಡಿಯ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ಕೂಡ ಮಲ್ಟಿಪರ್ಪಸ್. ಒಂದ್ಸರಿ ನಾವು ಇದನ್ನ ಮಾಡಿಟ್ಕೊಂಡ್ರೆ ನೀವು ಯಾವುದೇ ಥರದ ಪಲ್ಯ ಮಾಡಿ, ಗೊಜ್ಜು ಮಾಡಿ, ಅಥವಾ ಯಾವುದಾದ್ರೂ ಗ್ರೇವಿ ಟೈಪ್ ಮಾಡ್ತೀವಲ್ವ, ಅಥವಾ ಏನಾದರೂ ಫ್ರೈ ಮಾಡ್ತೀವಲ್ವ, ಅದು ಯಾವುದಕ್ಕೆ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು. ತರಕಾರಿ ಇರ್ಬೋದು ಅಥವಾ ನಾನ್ ವೆಜ್ ಇರ್ಬೋದು, ಯಾವುದಕ್ಕೆ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು. ಜಸ್ಟ್ 1-2 ಚಮಚದಷ್ಟು ಹಾಕಿದರೆ ಸಾಕು, ನಿಮಗೆ ರುಚಿ ಡಬಲ್ ಆಗುತ್ತೆ, ಒಳ್ಳೆ ಥಿಕ್ನೆಸ್ ಬರುತ್ತೆ. ಪಲ್ಯದು ಕೂಡ ಅಂದರೆ ಗ್ರೇವಿ ಇದೆಯಲ್ವ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ ಕೂಡ. ಮಾಡೋದಕ್ಕೆ ಕೂಡ ತುಂಬಾ ಸಿಂಪಲ್. ಮತ್ತು ಇನ್ನೊಂದು ಏನು ಅಂತಂದರೆ, ಒಂದ್ಸರಿ ನೀವು ಮಾಡಿಟ್ರೆ ಹೊರಗಡೆ ಇಟ್ಟರೂ ಕೂಡ 6 ತಿಂಗಳು ಏನೂ ಹಾಳಾಗಲ್ಲ. ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಜಾಸ್ತಿ ದಿನ ಆರಾಮ್ಸೆ ನಾವು ಯೂಸ್ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಮಲ್ಟಿಪರ್ಪಸ್ ಪಲ್ಯದ ಪುಡಿಯನ್ನು ನೀವು ಟ್ರೈ ಮಾಡಿಟ್ಕೊಂಡು ನನಗೆ ನಿಮ್ಮ ಫೀಡ್ಬ್ಯಾಕ್ನ ಕೊಡಲಿಕ್ಕೆ ಮರಿಬೇಡಿ. ತುಂಬಾ ಅಂದರೆ ಮನೇಲೇ ಮಾಡೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಯಾವುದೇ ಕಲಬೆರಕೆ ಇರಲ್ಲ, ನಾವೇ ಮಾಡಿರ್ತೀವಲ್ವ. ಮಕ್ಕಳಿಗೆಲ್ಲ ಈ ಬೆಳಿಗ್ಗೆ ಅರ್ಜೆಂಟಲ್ಲಿ ಬ್ರೇಕ್ಫಾಸ್ಟ್ ಅಥವಾ ಚಪಾತಿ ಮಾಡಿರ್ತೀವಿ, ಏನಾದರೂ ಪಲ್ಯ ಮಾಡಬೇಕು ಅಂತಂದರೆ ಪಟ್ಟನೆ ತರಕಾರಿ ಬೇಯಿಸಿ ಇದೊಂದು 2 ಚಮಚ ಹಾಕಿ ಮಾಡಿಕೊಟ್ರೆ ಆಯಿತು. ಸುಲಭವಾಗಿ ಪಲ್ಯಗಳನ್ನು ಮಾಡ್ಬೋದು. ಅರ್ಜೆಂಟ್ ಇರುವಾಗ ಮಕ್ಕಳಿಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಯಾಕಂತಂದರೆ ನಾವು ಮನೆಯಲ್ಲೇ ಮಾಡಿರೋದ್ರಿಂದ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಹೇಳಿಬಿಡ್ತೀನಿ. ಒಂದು 100 ಗ್ರಾಮಷ್ಟು ಕೊತ್ತಂಬರಿ ಬೀಜ, ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಕೊತ್ತಂಬರಿ ಬೀಜ, ಅದರ ಕಾಲು ಭಾಗದಷ್ಟು ಅಂದರೆ 25% ಅಷ್ಟು ಅಥವಾ 25 ಗ್ರಾಮಷ್ಟು ಜೀರಿಗೆ, ಕೊತ್ತಂಬರಿ ಕಾಲು ಭಾಗದಷ್ಟು, 4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 4 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನಷ್ಟು ಮೆಂತೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊಬ್ಬರಿ, 40 ಮೆಣಸು. ಇದರಲ್ಲಿ ಒಂದು 25 ನಾನು ಬ್ಯಾಡಗಿ ಮೆಣಸು, ಒಂದು 15 ಖಾರ ಮೆಣಸನ್ನು ಹಾಕ್ಕೊಂಡಿದ್ದೇನೆ, 1 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಇಂಗು ಜಾಸ್ತಿ ಬೇಡ. ಇದಿಷ್ಟು ಸಾಂಬಾರಿಗೆ ಹಾಕುವಂತಹ, ನಾರ್ಮಲಾಗಿ ಸಾಂಬಾರು ಪುಡಿ ಮಾಡಲಿಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್. ಈಗ ಟೇಸ್ಟಿಂಗಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ನೆಲಗಡಲೆ, 4 ಟೇಬಲ್ ಸ್ಪೂನಷ್ಟು ಗೋಡಂಬಿ, ಇಷ್ಟಿಷ್ಟು ತಗೊಂಡ್ರೆ ಸಾಕು. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು. ಇದನ್ನು ಹಾಕೋದ್ರಿಂದ ನಮಗೆ ಫ್ರೈ ಮಾಡಲಿಕ್ಕೆ, ಹಾಗೆಯೇ ಸಬ್ಜಿ ಕುರ್ಮ ಎಲ್ಲ ಮಾಡ್ತೀವಲ್ವ, ಅದಕ್ಕೆಲ್ಲ ತುಂಬಾ ಟೇಸ್ಟ್ ಬರುತ್ತೆ. ಟೇಸ್ಟಿಂಗ್ ಪುಡಿ ಥರ ವರ್ಕ್ ಮಾಡುತ್ತೆ. ಇವಾಗ ಬಿರಿಯಾನಿ ಮಸಾಲಕ್ಕೂ ಅಥವಾ ಬಿರಿಯಾನಿಗೂ ನಮಗೆ ಅರ್ಜೆಂಟ್ ಇದ್ದರೆ ಈ ಪುಡಿಯನ್ನು ಯೂಸ್ ಮಾಡಬೇಕು ಅಂತಂದರೆ ಈ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸೊಂಪು ಅಥವಾ ಬಡೆ ಸೊಪ್ಪು, 8 ಏಲಕ್ಕಿ, 10 ಲವಂಗ, 2 ಸ್ಟಾರ್, 1 ಪಲಾವ್ ಎಲೆ ಅಥವಾ ಬೇ ಲೀಫ್ ಅಂತಾರಲ್ವ ಅದು, 1 ಜಾವಿತ್ರಿ ಅಥವಾ ಜಾಯಿಪತ್ರೆ ಅಂತ ಹೇಳ್ತಾರಲ್ವ ಬಿರಿಯಾನಿಗೆ ಹಾಕುವಂಥದ್ದು, ಅದು 1 ತುಂಡು ಚಕ್ಕೆ. ಇದು ನಾನು ಸಿಲೋನ್ ಚಕ್ಕೆ ತಗೊಂಡಿದ್ದೇನೆ. ಇದಿಷ್ಟನ್ನು ನಾವು ಬಿರಿಯಾನಿ ಮಸಾಲ ಮಾಡಲಿಕ್ಕೆ ಅಥವಾ ಫ್ರೈ ಏನಾದರೂ ಮಾಡೋದಿದ್ರೆ ಅದಕ್ಕೆ ಹಾಕ್ತೀವಲ್ವ, ಸೊ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ಮೊದಲಿಗೆ ನಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹುರಿದ್ಕೋಬೇಕಾಗುತ್ತೆ. ಅರಿಶಿನ ಪುಡಿ ಮತ್ತು ಇಂಗನ್ನು ಬಿಟ್ಟು ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಚೂರು ಬಿಸಿ ಮಾಡಿಕೊಂಡು ಫಸ್ಟ್ ನಾವು ಕೊತ್ತಂಬರಿ ಬೀಜ ಮತ್ತು ಜೀರಿಗೆನ ಒಟ್ಟಿಗೆ ಹಾಕ್ಕೊಂಡು ಹುರಿದ್ಕೋಬೋದು. ಇದೆರಡದಕ್ಕೆ ಸೇಮ್ ಉರಿ, ಆದ್ದರಿಂದ ಸಪ್ರೇಟಾಗಿ ಹುರಿದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮಗೆ ಕೆಲಸ ತುಂಬ ಸುಲಭ ಆಗುತ್ತೆ. ಮೀಡಿಯಮ್ ಉರಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಒಳ್ಳೆ ಫ್ಲೇವರ್ ಬರೋ ತನಕ ಹುರಿದ್ಕೊಂಡು ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಬಿಡಿ. ಅದಾದ ನಂತರ ಇವಾಗ ಗೋಡಂಬಿ, ನೆಲಗಡಲೆ ಹಾಗೆಯೇ ಕಡಲೆಬೇಳೆ, ಇದು ಮೂರನ್ನು ಕೂಡ ನಾವು ಒಟ್ಟಿಗೆ ಹುರಿದ್ಕೋಬೋದು. ಇದು ಕೂಡ ಅಷ್ಟೇ, ಗೋಡಂಬಿದೆಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ನೆಲಗಡಲೆ ಕೂಡ ಚೂರು ಕ್ರಿಸ್ಪಿ ಆಗಬೇಕು, ಒಳ್ಳೆ ಅರೋಮ ಬರೋ ತನಕ ಹುರಿದ್ಕೊಂಡು ಇದನ್ನು ಕೂಡ ಅದೇ ಪಾತ್ರೆಗೆ ತೆಗೆದಿಟ್ಕೊಂಡು ಬಿಡೋಣ. ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಕರಡಿಸ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಉದ್ದಿನಬೇಳೆ, ಮೆಂತೆ, ಕಾಳುಮೆಣಸು, ಎಳ್ಳು ಹಾಗೆಯೇ ಬಡೆ ಸೊಂಪು ಅಂತಾರಲ್ವ ಅದು, ಹಾಗೆಯೇ ಎಲ್ಲ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ಹಾಕ್ಕೊಂಡು ಹುರಿದ್ಕೋಬೋದು.
ಇದೆಲ್ಲದನ್ನು ನಾವು ಸಪ್ರೇಟಾಗಿ ಹುರಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಸೇಮ್ ಉರಿಬೇಕಾಗಿರೋದು. ಆದ್ದರಿಂದ ಒಂದೇ ಸರಿ ಹುರಿದುಕೊಳ್ಳಿ. ಗರಂ ಮಸಾಲ ಫ್ಲೇವರ್ ಒಳ್ಳೆ ಬರೋ ತನಕ ಹುರಿದುಕೊಂಡು ಇದನ್ನು ಕೂಡ ಅದೇ ಪಾತ್ರೆಗೆ ತೆಗೆದು ಹಾಕ್ಕೊಳ್ಳಿ. ಕೊನೆಯದಾಗಿ ನಾವು ಈ ಮೆಣಸು, ಕರಿಬೇವು ಹಾಗೆಯೇ ಕೊಬ್ಬರಿ ಇದನ್ನು ಮೂರನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾವು ಹುರಿದ್ಕೋಬೋದು. ಉರಿ ಯಾವತ್ತೂ ಅಷ್ಟೇ ಕಮ್ಮಿ ಅಥವಾ ಮೀಡಿಯಮ್ ಇಟ್ಕೊಳ್ಳಿ, ಜಾಸ್ತಿ ಇಡೋದೇ ಬೇಡ. ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಇದ್ದರೆ ನಮಗೆ ಮಸಾಲ ಪುಡಿದು ಫ್ಲೇವರ್ ಇದೆಯಲ್ವ ಕಂಪ್ಲೀಟ್ ಹಾಳಾಗೋಗುತ್ತೆ, ಕಹಿ ಬರುತ್ತೆ. ಮೆಣಸೊಂದು ಸ್ವಲ್ಪ ಉಬ್ಬಿ ಕ್ರಿಸ್ಪಿ ಆಗೋ ತನಕ ಇದನ್ನ ಹುರಿದ್ಕೊಂಡು ತೆಗೆದಿಟ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ಬಿಸಿ ಬಿಸಿ ಇರುವಾಗ ನಾವು ಮಿಕ್ಸಿಗೆ ಹಾಕೋಬಾರ್ದು, ಯಾಕಂತಂದರೆ ಮಸಾಲ ಪುಡಿ ಮಾಯಿಶ್ಚರ್ ಜಾಸ್ತಿ ಇದ್ದರೆ ಬೇಗ ಹಾಳಾಗುತ್ತೆ. ಇವಾಗ ಕ್ಲೀನಾಗಿರುವಂಥ ಡ್ರೈ ಇರುವಂಥ ಒಂದು ಪುಡಿ ಮಾಡುವಂತಹ ಮಿಕ್ಸಿ ಜಾರನ್ನು ತಗೊಂಡು ಅದನ್ನ ನೀಟಾಗಿ ಅದರಲ್ಲಿ ಈ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಬ್ಯಾಚ್ ಬೈ ಬ್ಯಾಚ್ ನಾವು ಗ್ರೈಂಡ್ ಮಾಡ್ಬೋದು. ಫಸ್ಟ್ ಗ್ರೈಂಡ್ ಮಾಡುವಾಗ ನಾನು ಇಂಗು ಮತ್ತು ಅರಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೇನೆ. ಎಲ್ಲ ಒಟ್ಟಿಗೆ ರುಬ್ಲಿಕ್ಕಾಗಲ್ಲ, ಅದರಿಂದ ಬ್ಯಾಚ್ ಬೈ ಬ್ಯಾಚ್ ರುಬ್ತಾ ಇದ್ದೇನೆ. ಮಸಾಲೆ ಪುಡಿ ಅದಕ್ಕೆ ಬಂದ ನಂತರ ಮಿಕ್ಸಿಯನ್ನು ಬಂದ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಅಗಲವಾಗಿರುವಂಥ ಪಾತ್ರೆಗೆ ಹಾಕಬೇಕು. ಅಲ್ಲಿ ಬಿಸಿ ನಾವು ಗ್ರೈಂಡ್ ಮಾಡುವಾಗ ಬಿಸಿ ಇರುತ್ತಲ್ವ ಮಸಾಲೆ ಪುಡಿ, ಅದರ ಮಾಯಿಶ್ಚರ್ ಅಂದರೆ ಅದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಯಾವುದಾದ್ರೂ ಒಂದು ಗಾಜಿನ ಡಬ್ಬ ಇದ್ದರೆ ತುಂಬಾ ಒಳ್ಳೆಯದು, ಸ್ಟೀಲ್ ಡಬ್ಬ ಇದ್ದರೂ ತುಂಬಾ ಒಳ್ಳೆಯದು. ಗಾಳಿ ಹೋಗದಂತಹ ಡಬ್ಬಕ್ಕೆ ಹಾಕಿಬಿಟ್ಟು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಟ್ಬಿಟ್ರೆ 6 ತಿಂಗಳಾದರೂ ಯೂಸ್ ಮಾಡ್ಬೋದು. ಇದನ್ನ ನಾವು ಸಾಂಬಾರು ಮಾಡುವಾಗ ಸಾಂಬಾರು ಪುಡಿ ಬದಲಿಗೆ ಹಾಕೋಬೋದು, ಪಲ್ಯ ಗೊಜ್ಜಿಗೆ ಹಾಕೋಬೋದು. ಸಾಂಬಾರಿಗೆ ನೀವು 1-2 ಟೇಬಲ್ ಸ್ಪೂನ್ ಹಾಕ್ಬೋದು. ಬಿರಿಯಾನಿ ಮಾಡುವಾಗ ಹಾಕೋಬೋದು. ಬಿರಿಯಾನಿ ಮಸಾಲ ಪುಡಿ ಬದಲು ಅರ್ಜೆಂಟಿಗೆ ಇದನ್ನ ಹಾಕೋಬೋದು. ಏನಾದರೂ ಚಿಕನ್ ಫ್ರೈ ಅಥವಾ ಕೂರ್ಮಾ, ಗೊಜ್ಜು, ಪಲ್ಯಗಳು, ಸಬ್ಜಿಗಳನ್ನೆಲ್ಲ ಮಾಡ್ತೀವಲ್ವ, ಆವಾಗ ಸಾಂಬಾರು ಪುಡಿ ಬದಲು ಇದನ್ನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಒಂದು ಪುಡಿ ಇದ್ದರೆ ನಮಗೆ ಅಡುಗೆ ಮಾಡಲಿಕ್ಕೆ ಬೇರೆ ಯಾವ ಪುಡಿಗಳು ಅವಶ್ಯಕತೆ ಇಲ್ಲ. ರೆಸಿಪಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.